ಗ್ರಾಮೀಣ ಭಾಗದ ಜನರಿಗೆ ನೆರವಾಗುವುದಕ್ಕಾಗಿ ಹಾಗೂ ಉದ್ಯೋಗ ಆಕಾಂಕ್ಷಿಗಳಿಗೆ ಸೂಕ್ತ ಉದ್ಯೋಗವನ್ನು ದೊರಕಿಸಿಕೊಡುವ ನಿಟ್ಟಿನಲ್ಲಿ ರಾಜ್ಯ ಮಟ್ಟದ ಉದ್ಯೋಗ ಮೇಳವು ಸೆಪ್ಟೆಂಬರ್ 8ರಂದು ಪುತ್ತೂರಿನ ಸುಧಾನಾ ವಸತಿಯುತ ಶಾಲೆಯಲ್ಲಿ ಆಯೋಜಿಸಲಾಗಿದೆ ಎಂದು ಸಾಮಾಜಿಕ ಸೇವಾ ಸಂಸ್ಥೆ ವಿದ್ಯಾಮಾತಾ ಫೌಂಡೇಶನ್ನ ಸ್ಥಾಪಕ ಭಾಗ್ಯೇಶ್ ರೈ ತಿಳಿಸಿದ್ದಾರೆ. ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ವಿದ್ಯಾಮಾತಾ ಫೌಂಡೇಶನ್ ವತಿಯಿಂದ ನಡೆಯುವಂತಹ ಬೃಹತ್ ಉದ್ಯೋಗ ಮೇಳದಲ್ಲಿ ಸುಮಾರು 4,000ಕ್ಕಿಂತಲೂ ಅಧಿಕ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ದೊರಕಿಸಿಕೊಡುವ ಉದ್ದೇಶ ಹೊಂದಲಾಗಿದೆ. ಕಳೆದ ಬಾರಿಯ ಉದ್ಯೋಗ ಮೇಳದಲ್ಲಿ 1,700 ಮಂದಿ ಉದ್ಯೋಗ ಗಳಿಸಿಕೊಂಡಿದ್ದು ರಾಜ್ಯ ಮಟ್ಟದಲ್ಲಿಯೇ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಈಗಾಗಲೇ 75 ಕಂಪನಿಗಳು ಸಂದರ್ಶನ ನಡೆಸಲು ನೋಂದಣಿ ಮಾಡಿದ್ದು ಉದ್ಯೋಗ ಮೇಳದ ದಿನ 4,000ದಿಂದ 5,000 ಉದ್ಯೋಗಿಗಳ ನೇರ ನೇಮಕಾತಿ ಗುರಿ ಹೊಂದಲಾಗಿದೆ. ಈ ಉದ್ಯೋಗ ಮೇಳವು ಯಾವುದೇ ಮಧ್ಯವರ್ತಿಗಳಿಗೆ ಅವಕಾಶ ನೀಡದೆ ಮತ್ತು ಶಿಫಾರಸು ಪತ್ರಗಳ ಅಗತ್ಯವಿಲ್ಲದೆ ನಡೆಯುವುದಾಗಿದ್ದು ನೆರೆ ಸಂತ್ರಸ್ತ ಮಡಿಕೇರಿ ಭಾಗದವರಿಗೆ ಉಚಿತ ನೋಂದಣಿಯೊಂದಿಗೆ ಸುಮಾರು 25 ಮಂದಿಗೆ ಉದ್ಯೋಗ ದೊರಕಿಸಿಕೊಡಲಾಗುವುದು ಎಂದರು. ಕಂಪನಿಗಳು ನೇರವಾಗಿ ಕಂಪನಿ ಎಚ್ಆರ್ಗಳು ಮತ್ತು ಕಂಪನಿಗೆ ಕೆಲವೊಂದು ಅಗ್ರಿಮೆಂಟ್ ಇರ್ತದೆ, ಕೆಲವೊಂದು ಪೇರೋಲ್ ಕಂಪನಿಗಳು ಅಂತ ಇರ್ತಾರೆ, ಅವರನ್ನು ಹೊರತುಪಡಿಸಿ ಯಾವುದೇ ಶುಲ್ಕವನ್ನ ಮಕ್ಕಳ ಹತ್ರ ಮುಂದಿನ ದಿನಗಳಲ್ಲಿ ಉದ್ಯೋಗ ಆದ್ಮೇಲೆ ತಗೊಳ್ಳದೇ ಇರತಕ್ಕಂತಹ ಕಂಪನಿಗಳನ್ನು ಗುರುತಿಸಿ ನಾವು ಈ ಉದ್ಯೋಗ ಮೇಳಕ್ಕೆ ನಾವು ಅವರನ್ನು ಆಹ್ವಾನಿಸಿದ್ದೇವೆ. ಇವಾಗಿನ ತನಕ ನಮಗೆ 80 ಕಂಪನಿಗಳು ನಮಗೆ ಕನ್ಫರ್ಮೇಶನ್ ಆಗಿದೆ. ಕಂಪನಿ ನ್ಯೂಸ್ ಬ್ಯೂರೋ ಬಿಪೋ ನ್ಯೂಸ್ ಪುತ್ತೂರು.